ಮಂಗಳೂರಿನ ಪಾಂಡೇಶ್ವರದಲ್ಲಿರುವ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಉಡಿಯೂರಿನ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಭಾಗವಹಿಸಿ ಆಶೀರ್ವಚನ ನೀಡಿದರು. ಈ ಒಂದು ಶಿವತತ್ವ ಭಾರಿ ಶ್ರೇಷ್ಠವಾದ ತತ್ವ. ಶಿವತತ್ವನು ಮಂಗಳ ತತ್ವ ಅಂತ ನೆನಂಜು ಉದಾಹರಣೆ. ಶಿವತತ್ವದ ವಿಶೇಷತೆ ದಾನಿಯಿಂದ ಕಂಡರೆ ನಮ್ಮ ಉಳೈಡೆ ಒಂಜಿ ಈಶ್ವರ ಅಂತ ಮಾತಿನಲ್ಲಿ ಗೊತ್ತುಂಟು. ನಮ್ಮ ಉಡದ ಉಳೈಡು ಒಂದು ಸ್ವರ ಉಂಡು ಅಂದ ಮಾತ್ರ ಐದು ಬೆಲೆ ಬರ್ತದೆ. ಆ ವ್ಯಕ್ತಿಗೆ ಮಾತ್ರ ಬೇರೆ ಬೇರೆ ಪುದರುಂಡಿಗೆ ಸಾಧ್ಯತೆ ಆಗೊಂಡು ಆ ಸ್ವರ ಉಪ್ಪುನಾಗ ಮಾತ್ರ ಉಳಾಯಿ ಮತ್ತು ಬೇರೆ ಸ್ವರಕ್ಕೆ ಉಂಟು ಅಚ್ಚತ್ತೆ ಅನ್ಕೊಂಡು ನಿಜವಾದ ನಮ್ಮ ಉಡಲದೊಂದು ಸ್ವರ ಉಂಟತ್ತೆ. ಆ ಸ್ವರ ಇತ್ತನಾಡಿ ಮುಟ್ಟ ನನಗೆ ಮಾತ್ರ ಎಲ್ಲ ಬೇರೆ ಬೇರೆ ವ್ಯಕ್ತಿಗಳಿಗೆ ಹಲವು ಪುದರುಗಳು ಬೇರೆ ಬೇರೆ ಪುದರುಗಳು ಇರ್ತದೆ. ನಮ್ಮ ಇದೇ ವೇಳೆ ಮಾತನಾಡಿದ ಸಂಸದ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರು, ಪಾಂಡೇಶ್ವರದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮಂಗಳೂರಿನ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದಾಗಿದೆ. 17 ದಿನಗಳ ಕಾಲ ಬ್ರಹ್ಮಕಲಶೋತ್ಸವವು ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಿದರು. ನಾನು 15 ದಿನಗಳ ಹಿಂದೆ ಬಂದಿದ್ದೆ. ಇವತ್ತು ಆಗಿರುವ ಪರಿವರ್ತನೆಗಳನ್ನು ಕಂಡಾಗ ಪಾಂಡೇಶ್ವರದ ಮಹಾಲಿಂಗೇಶ್ವರನ ಕಾರಣಿಕವನ್ನು ಬೇರೆ ಏನು ಉಲ್ಲೇಖ ಮಾಡುವ ಅಗತ್ಯ ಇಲ್ಲ. 15 ದಿನಗಳಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಬ್ರಹ್ಮಕಲಶವೇ ಸಾಕ್ಷಿ. ಹಾಗಾಗಿ 3 ಜನ ತ್ರಿಮೂರ್ತಿಗಳು ಇದಕ್ಕೆ ಪಟ್ಟ ಪರಿಶ್ರಮ. ನಮ್ಮ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ದಿವಾಕರ್, ನನ್ನ ಆದರಣೀಯ ಮಿತ್ರರಾಗಿರ್ತಕ್ಕಂಥ ರವೀಂದ್ರನಾಥ ಮತ್ತು ಅಧ್ಯಕ್ಷ ಆಗಿರ್ತಕ್ಕಂಥ ಸುರೇಶ, ಇವರ ನೇತೃತ್ವದಲ್ಲಿ ತಗೊಂಡಿರ್ತಕ್ಕಂಥ ಜವಾಬ್ದಾರಿ ಇಲ್ಲದಿರುವ ಇದು ಸರ್ಕಾರ ಕೊಟ್ಟ ಜವಾಬ್ದಾರಿ ಅಲ್ಲ. ಮಹಾಲಿಂಗೇಶ್ವರ ಅವರನ್ನು ಆಯ್ಕೆ ಮಾಡಿದ್ದಾನೆ, ಅವರು ಮುಖಾಂತರ ಮಾಡಿದ್ದಾರೆ. ಹಾಗಾಗಿ ಮಹಾಲಿಂಗೇಶ್ವರ ಸಾನ್ನಿಧ್ಯದಲ್ಲಿ ಎಲ್ಲ ಭಕ್ತ ಸಮುದಾಯವನ್ನು ಇಟ್ಟುಕೊಂಡು ಮಹಾಲಿಂಗೇಶ್ವರ ಇದನ್ನು ಸ್ವೀಕಾರ ಮಾಡಿದ್ದಾನೆ. ಅನಂತರ ಶಾಸಕ ಡಿ ವೇದವ್ಯಾಸ್ ಕಾಮತ್ ಮಾತನಾಡಿ, ಪಾಂಡೇಶ್ವರದ ಶ್ರೀ ಮಹಾಲಿಂಗೇಶ್ವರ ದೇವಳದಲ್ಲಿ ಯಶಸ್ವಿಯಾಗಿ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಇದಕ್ಕೆ ಈ ಪರಿಸರದ ಮಹಾಜನತೆಯ ಸಹಕಾರದಿಂದ ಸಾಧ್ಯವಾಗಿದೆ ಅಂತ ಹೇಳಿದರು. ಒಂದು ಬ್ರಹ್ಮಕಲಶೋತ್ಸವ ಸಮಿತಿ ಆಗಬೇಕು, ಬೇರೆ ಬೇರೆ ರೀತಿಯ ತಯಾರಿಗಳು ಆಗಬೇಕು ಅಂತೇಳಿ ಒಂದು 15 ದಿವಸದ ಹಿಂದೆ ನನ್ನ ಕಾರಣದಿಂದ ನನ್ನ ಹತ್ರ ಬಂದಿದ್ದರು. ನಾನು ಹೇಳಿದೆ, ಯಾವಾಗ ದಿನಾಂಕ ನಿಗದಿ ಮಾಡಿದ್ದೀರಿ? ದಿನಾಂಕ ಹೇಳಿದರು. ನಾನು ಹೇಳಿದ್ರೆ 15 ದಿವಸದಲ್ಲಿ 12 ದಿವಸದಲ್ಲಿ ಇಷ್ಟೆಲ್ಲ ತಯಾರಿಗಳು ಮಾಡಿಕೊಂಡು ಆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಆದರೆ ಬಹಳಷ್ಟು ಕಷ್ಟದ ಕೆಲಸ. ಅದರ ಮಧ್ಯದಲ್ಲಿ ಸರ್ಕಾರದ ಕೊರೋನಾದ ಬೇರೆ ಬೇರೆ ನಿಯಮಗಳಿರುವಂಥ ಸಂದರ್ಭದಲ್ಲಿ ಈ ದೇವರ ಕೆಲಸಗಳು ಬಹಳ ಯಶಸ್ವಿಯಾಗಿ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಪರಿಸರದ ಜನರನ್ನು ಒಟ್ಟು ಸೇರಿಸ್ಕೊಂಡು ಮಾಡಬೇಕು. ಹಾಗಾಗಿ ಸಮಯ ಸಾಕಾಗ್ತದೋ ಅಂತ ಹೇಳುವಂಥ ಪ್ರಶ್ನೆಯನ್ನು ಕೇಳಿದೆ. ಹಾಗಾಗಿ ನಮ್ಮ ಆಚರಣೆ ಒಂದು ಮಾತನ್ನು ಹೇಳಿದೆ, ಆ ಮಹಾಲಿಂಗೇಶ್ವರ ದೇವರ ಮನಸ್ಸಿನಲ್ಲಿದ್ದರೆ ಬಹಳ ಯಶಸ್ವಿಯಾಗಿ ಆಗ್ತದೆ. ಈ ಸಂದರ್ಭದಲ್ಲಿ ಶಾಸಕ ಉಮನಾಥ್ ಖೋಟ್ಯಾನ್, ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ, ಮೂಡಾ ಅಧ್ಯಕ್ಷರಾದ ರವಿಶಂಕರ್ ಮಿಜಾರ್, ಕರುಣಾಕರನ್ ಹಾಗೂ ಶ್ರೀ ಮಹಾಲಿಂಗೇಶ್ವರ ದೇವಳದ ಆಡಳಿತ ಮಂಡಳಿಯವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.